ಬನ್ನಿ ಮರವನ್ನ ಬಂಗಾರ ಎಂದು ಯಾಕೆ ಕರೆಯುತ್ತಾರೆ? ಬನ್ನಿ ಮರದ ಮಹತ್ವವೇನು? ಬನ್ನಿ ಮರವನ್ನ ನವರಾತ್ರಿಯ ಸಂದರ್ಭದಲ್ಲಿ ಯಾಕೆ ಪೂಜಿಸುತ್ತಾರೆ? ಬನ್ನಿ ಮರ ಪೂಜಿಸುವುದರಿಂದ ಏನೆಲ್ಲ ಆಗುತ್ತದೆ? ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಬನ್ನಿ ಮರದ 10 ಹಲವು ಕುತೂಹಲಕರ ಮಾಹಿತಿಯನ್ನ ಹೇಳಕ್ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಭಾರತ ತನ್ನ ಸೃಷ್ಟಿಯಲ್ಲಿ ಪ್ರತಿಯೊಂದನ್ನು ಗೌರವಿಸುತ್ತದೆ ಮತ್ತು ಪೂಜನೀಯ ರೂಪದಲ್ಲಿ ಕಾಣಲಾಗುತ್ತದೆ. ಅದು ಜೀವಂತ ವಸ್ತುವೇ ಆಗಿರಬಹುದು ಅಥವಾ ನಿರ್ಜೀವ ವಸ್ತುವೇ ಆಗಿರಬಹುದು. ನಾವು ಆಚರಿಸುವ ಪ್ರತಿಯೊಂದು ಹಬ್ಬ ಅಥವಾ ಆಚರಣೆಗಳಲ್ಲೂ ಪ್ರಕೃತಿಯಲ್ಲಿನ ಒಂದಿಲ್ಲ ಒಂದು ಅಂಶವನ್ನ ಪೂಜಿಸುತ್ತೇವೆ. ಅದೇ ರೀತಿ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಶಮಿ ಅಥವಾ ಬನ್ನಿ ಮರವನ್ನ ಕೂಡ ಪೂಜಿಸಲಾಗುತ್ತದೆ. ಪವಿತ್ರ 9 ದಿನಗಳ ನಂತರ, ಅಂದರೆ ನವರಾತ್ರಿಯ ನಂತರ, ಅಧರ್ಮದ ವಿರುದ್ಧ ಜಯವನ್ನು ಸಾಧಿಸುವ ವಿಜಯದಶಮಿ ಹಬ್ಬವನ್ನ ಆಚರಿಸಲಾಗುತ್ತದೆ. ವಿಜಯದಶಮಿ ಹಬ್ಬವು ತಮ್ಮ ಪ್ರದೇಶಕ್ಕೆ ತಕ್ಕಂತೆ ಆಚರಣೆಯಲ್ಲಿ, ನಂಬಿಕೆಯಲ್ಲಿ ಕೊಂಚ ಭಿನ್ನವನ್ನ ಕೂಡ ಹೊಂದಿವೆ. ಆದರೆ ಹೆಚ್ಚಾಗಿ ಭಾರತದಾದ್ಯಂತ ಶಮಿ ಪೂಜೆಗೆ ಅಥವಾ ಬನ್ನಿ ವೃಕ್ಷದ ಪೂಜೆಯನ್ನ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಬನ್ನಿ ಮರವನ್ನ ಹಿಂದೂಗಳಲ್ಲಿ ಹೆಚ್ಚು ಪೂಜಿಸಲಾಗುತ್ತದೆ ಮತ್ತು ದಸರಾ ಹಬ್ಬದ ಭಾಗವಾಗಿ ಪೂಜಿಸಲಾಗುತ್ತದೆ. ಭಾರತದ ವಿವಿಧ ಭಾಗಗಳಲ್ಲಿ ಪೂಜಿಸಲ್ಪಡುವ ದಸರಾ ಹಬ್ಬದ 10ನೇ ದಿನದಂದು ಈ ಮರವು ಪ್ರಾಮುಖ್ಯತೆಯನ್ನ ಪಡೆದಿರುತ್ತದೆ. ಪಾಂಡವರು ವನವಾಸಕ್ಕೆ ಹೋಗುವಾಗ ತಮ್ಮೆಲ್ಲ ಆಯುಧಗಳನ್ನ ಇದೇ ಬನ್ನಿ ಮರದಲ್ಲಿಟ್ಟು ಹೋಗಿದ್ದರು. ಮುಂದೆ ವನವಾಸ ಹಾಗೂ ಅಜ್ಞಾತವಾಸವನ್ನು ಮುಗಿಸಿ ಮರಳಿ ಬಂದಾಗ ಈ ಮರವನ್ನೇ ಪೂಜಿಸಿ ಮರದಲ್ಲಿ ಅವಿತಿಟ್ಟ ಆಯುಧಗಳನ್ನ ಬಳಸಿಯೇ ಮುಂದೆ ಕುರುಕ್ಷೇತ್ರದಲ್ಲಿ ಕೌರವರ ವಿರುದ್ಧ ಹೋರಾಡಿ ಕುರುಕ್ಷೇತ್ರ ಯುದ್ಧವನ್ನ ಗೆದ್ದಿದ್ದರು. ಅದನ್ನೇ ವಿಜಯದಶಮಿ ಎಂದು ಕೂಡ ಕರೆಯುತ್ತಾರೆ. ಪುರಾಣಗಳ ಪ್ರಕಾರ ಒಬ್ಬ ಬಡ ನಿರ್ಗತ ಮಗು ಶಮಿರುತ ಎಂಬಾತ ವಾಸಿಸುತ್ತಿದ್ದನು. ಅವನು ಅನಾಥನಾಗಿದ್ದನು, ಉತ್ತಮ ಗುಣಗಳ ಪ್ರತಿರೂಪವಾಗಿದ್ದನು. ಅದೇ ಸ್ಥಳದಲ್ಲಿ ಗುರು ಮಹಾನ್ ನಿರ್ವಹಿಸುತ್ತಿದ್ದ ಸಿಸು ಎಂಬ ಗುರುಕುಲ ಇತ್ತು. ಕಠಿಣ ಪರಿಶ್ರಮ ಮತ್ತು ಶ್ರದ್ಧೆಯುಳ್ಳ ಶಮಿರುತನು ಗುರುಕುಲಕ್ಕೆ ಬಂದು ತನ್ನ ಶಿಕ್ಷಣವನ್ನ ಅತ್ಯಂತ ಪ್ರಾಮಾಣಿಕತೆ ಮತ್ತು ಬುದ್ಧಿವಂತಿಕೆಯಿಂದ ಪ್ರಾರಂಭಿಸುತ್ತಾನೆ. ಅವನ ಸಹಪಾಠಿಯಾಗಿ ಆ ರಾಜ್ಯದ ಮಹಾರಾಜನ ಮಗ ರಾಜಕುಮಾರ ರಕ್ಷಿತನು ಕೂಡ ಇದ್ದನು. ಗುರು ಮಹಾನರು ಹೇಳಿದಂತೆ ಉತ್ತಮ ಶಿಕ್ಷಣವು ಬಹಳಷ್ಟು ನಮ್ರತೆಯನ್ನ ಬಯಸುತ್ತದೆ ಮತ್ತು ಜ್ಞಾನವನ್ನ ಪಡೆಯಲು ಕೆಲವೊಮ್ಮೆ ಹಸಿವಿನಿಂದ ಕೂಡಿರುತ್ತದೆ. ಶಮಿರುತ ಇದನ್ನ ನಿರ್ಜಲವಾಗಿ ಅನುಸರಿಸುತ್ತಿದ್ದನು. ಆದರೆ ರಕ್ಷಿತ ಮಾತ್ರ ಹೊಟ್ಟೆಗೆ ಹಸಿವು ಇಲ್ಲದಿದ್ದಾಗ ಮಾತ್ರ ಉತ್ಸಾಹ ಮತ್ತು ಜ್ಞಾನವನ್ನು ಪಡೆಯಬಹುದು ಎಂದು ನಂಬಿದ್ದನು. ಇಲ್ಲವಾದರೆ ವಿದ್ಯಾರ್ಥಿಗಳು ಉಸಿರಾಡುವ ಮೃತದೇಹದಷ್ಟು ಒಳ್ಳೆಯವನು ಎಂದು ಅಂದುಕೊಂಡಿದ್ದನು. ವರ್ಷಗಳು ಕಳೆಯುತ್ತವೆ ಮತ್ತು ಗುರುಕುಲದಲ್ಲಿ ಅವರ ಶಿಕ್ಷಣವು ಕೊನೆಗೊಳ್ಳುತ್ತದೆ ಮತ್ತು ಪ್ರತಿಯೊಬ್ಬರಿಗೂ ನೈಜ ಜಗತ್ತನ್ನು ಎದುರಿಸಲು ಮತ್ತು ತಮ್ಮ ಜ್ಞಾನವನ್ನು ಲೌಕಿಕ ಬಳಕೆಗೆ ತರಲು ಹೊರಡಲು ಸಮಯ ಬಂದಿತ್ತು. ಅವರು ತಮ್ಮ ಸ್ಥಳೀಯ ಸ್ಥಳಗಳಿಗೆ ತೆರಳುವ ಮೊದಲು ಗುರು ಮಹಾನರು ತಮ್ಮ ಗುರುದಕ್ಷಿಣೆಯನ್ನ ಸ್ವೀಕರಿಸಲು ತಮ್ಮ ಬಳಿಯೇ ಬರುತ್ತೇನೆ ಎಂದು ಹೇಳಿದ್ದರು. ಸರಿಯಾದ ಸಮಯ ನೋಡಿಕೊಂಡು ಬಂದೇ ಬರುತ್ತೇನೆ ಎಂದು ಅವರು ಎಲ್ಲ ವಿದ್ಯಾರ್ಥಿಗಳನ್ನ ಕಳಿಸಿಕೊಡುತ್ತಾರೆ. ಒಂದು ದಿನ ಗುರು ಮಹಾನರು ಆ ವೇಳೆಗೆ ಮಹಾರಾಜನಾಗಿದ್ದ ರಕ್ಷಿತನ ಅರಮನೆಗೆ ಆಗಮಿಸುತ್ತಾರೆ. ರಾಜಮನೆತನದ ಸ್ವಾಗತಕ್ಕೆ ಯೋಗ್ಯವಾದ ಸಮಾರಂಭದೊಂದಿಗೆ ರಕ್ಷಿತನು ಗುರುಗಳನ್ನ ಬರಮಾಡಿಕೊಳ್ಳುತ್ತಾನೆ. ಈ ಹಿಂದೆ ಯಾರೂ ಕೊಡಬಾರದ ಅಥವಾ ನಂತರ ಯಾರೂ ಕೊಡಲಾರದ ಯಾವುದಾದರೂ ಒಂದು ಗುರುದಕ್ಷಿಣೆಯನ್ನ ಗುರುಗಳಿಗೆ ಉಡುಗೊರೆಯಾಗಿ ಕೊಡಲು ರಕ್ಷಿತನು ಬಯಸುತ್ತಾನೆ. ಈಗ ರಾಜನಾಗಿರುವ ಈ ರಾಜ ವಿದ್ಯಾರ್ಥಿಯ ಯೋಗ್ಯತೆಯನ್ನು ಗುರುಗಳು ಅರಿತುಕೊಳ್ಳಬೇಕೆಂದು ಬಯಸಿದ್ದರು. ನಂತರ ಅವರು ಅರಮನೆಯ ಆನೆಗೆ ಚಿನ್ನದ ನಾಣ್ಯಗಳು, ರತ್ನಗಳು ಮತ್ತು ಆಭರಣಗಳ ಹಣೆಗೆಯನ್ನ ಗುರುಗಳೊಂದಿಗೆ ರಕ್ಷಿತನು ಕಳಿಸುತ್ತಾನೆ. ನಂತರ ಅವನು ಶಮಿರುತನ ದುಃಖವನ್ನು ವೀಕ್ಷಿಸಲು ರಹಸ್ಯವಾಗಿ ಗುರುಗಳನ್ನ ಕೂಡ ಹಿಂಬಾಲಿಸುತ್ತಾನೆ. ಅವನು ತನ್ನ ಗುರುವಿಗೆ ಏನನ್ನು ನೀಡಲು ಅಸಮರ್ಥನಾದ ಕಾರಣ ಪಶ್ಚಾತ್ತಾಪ ಕೂಡ ಪಡುತ್ತಾನೆ ಎಂದು ಅವನ ನಂಬಿಕೆ ಇತ್ತು. ಗುರು ಮಹಾನರು ಶಮಿರುತನ ವಿನಮ್ರ ಗುಡಿಸಲವನ್ನು ತಲುಪುತ್ತಾರೆ. ಆಗ ಶಮಿರುತನು ತನ್ನ ಗುರುವನ್ನ ಅತ್ಯಂತ ಭಕ್ತಿಯಿಂದ ಸ್ವಾಗತಿಸುತ್ತಾನೆ ಮತ್ತು ಅವರಿಗೆ ಹಾಲು ಹಾಗೂ ಹಣ್ಣನ್ನ ಅರ್ಪಿಸುತ್ತಾನೆ. ಗುರುಗಳ ಯೋಗಕ್ಷೇಮವನ್ನು ಕೂಡ ವಿಚಾರಿಸುತ್ತಾನೆ. ಆದರೆ ತನ್ನ ಬಳಿ ನೀಡಲು ಏನೂ
ಇಲ್ಲ ಎಂದು ತಿಳಿದಿದ್ದರೂ ಶಮೀರುತನು ತನ್ನ ಗುರುಗಳಿಗೆ ಏನನ್ನಾದರೂ ಕೇಳಲು ಹೇಳುತ್ತಾನೆ ಮತ್ತು ಅದು ಲಭ್ಯವಾಗುವಂತೆ ನೋಡಿಕೊಳ್ಳುತ್ತಾನೆ. ಎಲ್ಲರಿಗೂ ಆಶ್ಚರ್ಯವಾಗುವಂತೆ ಗುರುಮಹಾನರು ಶಮೀರುತನ ಹಿತ್ತಲಿನ ತೋಟದಿಂದ ಸಂಪೂರ್ಣವಾಗಿ ಬೆಳೆದ ತಾಜಾ ಹಸಿರು ಎಲೆಯನ್ನು ಹೊಂದಿರುವ ಸಂಪೂರ್ಣ ಶಮೀ ವೃಕ್ಷವನ್ನ ನೀಡುವಂತೆ ಶಮೀರುತನನ್ನ ಬೇಡುತ್ತಾರೆ. ಗುರುವಿನಿಂದ ಮಿಗಿಲಾದದ್ದು ಯಾವುದೂ ಇಲ್ಲ ಮತ್ತು ಸಾವಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಎಂದು ನಂಬಿದ್ದ ಶಮೀರುತನು ತಕ್ಷಣ ಗುರುವನ್ನ ಹಿತ್ತಲಿಗೆ ಕರೆದುಕೊಂಡು ಹೋಗುತ್ತಾನೆ. ಗುರು ಮಹಾನ್ ಮರವನ್ನು ಮುಟ್ಟಿದ ತಕ್ಷಣ ಮರದ ಮೇಲಿನ ಎಲ್ಲಾ ಎಲೆಗಳು ಚಿನ್ನದ ನಾಣ್ಯಗಳಾಗಿ ಬದಲಾಗುತ್ತವೆ ಮತ್ತು ಮರದಿಂದ ಹೀಗೆ ಬಿದ್ದಂತಹ ಆ ಎಲೆಗಳು ಚಿನ್ನದ ನಾಣ್ಯಗಳಾಗಿ ರಾಶಿ ರಾಶಿಯಾಗಿ ಬೆಳೆಯುತ್ತದೆ. ಆಶ್ಚರ್ಯಕರವೇನೆಂದರೆ ಎಷ್ಟೇ ಎಲೆಗಳು ಮರದಿಂದ ಬಿದ್ದರೂ ಆ ಮರದ ಎಲೆಗಳು ಖಾಲಿಯಾಗುತ್ತಾನೆ ಇರಲಿಲ್ಲ. ಗುರು ಮಹಾನರು ನಂತರ ಹೇಳುತ್ತಾರೆ, ಹೆಮ್ಮೆಯಿಂದ ನೀಡಿದ ಯಾವುದೇ ಉಡುಗೊರೆಗೆ ಹೋಲಿಸಿದರೆ ಪ್ರೀತಿಯಿಂದ ನೀಡಿದ ಎಲೆಯು ಚಿನ್ನಕ್ಕೆ ಸಮಾನವಾಗಿದೆ ಎಂದು. ನಂತರ ಅವರು ರಕ್ಷಿತಾನನ್ನು ಕರೆಸುತ್ತಾರೆ ಮತ್ತು ಚಿನ್ನವು ಎಲ್ಲಿಯಾದರೂ ಲಭ್ಯವಿರಬಹುದು, ಆದರೆ ಅದು ಎಂದಿಗೂ ಪ್ರೀತಿ ಮತ್ತು ಉತ್ತಮ ಸಂಬಂಧವನ್ನು ಖರೀದಿಸಲು ಸಾಧ್ಯವಿಲ್ಲವೆಂದು ತಿಳಿ ಹೇಳುತ್ತಾರೆ. ನಂತರ ಆ ರಾಜನು ತನ್ನ ಸ್ನೇಹಿತನಾದ ಶಮೀರುತನನ್ನು ಕ್ಷಮೆ ಕೇಳುತ್ತಾನೆ. ಈ ವೃಕ್ಷದ ಹಿರಿಮೆಯಿಂದ ಇಬ್ಬರು ಒಂದಾಗಿ ಉತ್ತಮ ಸ್ನೇಹಿತರಾಗುತ್ತಾರೆ. ಇವರೊಬ್ಬರ ಹೆಸರಿನಲ್ಲಿ ಈ ವೃಕ್ಷಕ್ಕೆ ಶಮೀ ವೃಕ್ಷ ಎಂದು ಹೆಸರು ಬರುತ್ತದೆ. ಹೀಗೆ ವಿಜಯದಶಮಿ ಎಂದು ಶಮ್ಮಿ ಪತ್ರಿ ಅಥವಾ ಬನ್ನಿ ಎಲೆಯನ್ನ ಚಿನ್ನಕ್ಕೆ ಸಮಾನವಾದದ್ದು ಎಂದು ನಂಬಲಾಗಿದೆ. ಆದರೆ ಪ್ರೀತಿಯಿಂದ ತುಂಬಿದ ಉಡುಗೊರೆಯನ್ನು ಸಂಕೇತಿಸುವ ಅಭ್ಯಾಸ ಪ್ರಾರಂಭವಾಗಿದ್ದು ಇಲ್ಲಿಂದಲೇ. ವಿಜಯದಶಮಿ ಎಂದು ಎಲೆಗಳನ್ನು ಕೊಡುವಾಗ ನಾವು ಬನ್ನಿ ಬಂಗಾರವಾಗಲಿ ಎಂದು ಹೇಳುತ್ತೇವೆ. ಇದು ಈ ಎರಡು ಅರ್ಥವನ್ನ ಹೊಂದಿದೆ. ಅಕ್ಷರಶಃ ಇದರ ಅರ್ಥ ಬನ್ನಿ ನಾವು ಚಿನ್ನವಾಗೋಣ ಎಂದರ್ಥ. ಆದರೆ ಸಾಂಕೇತಿಕವಾಗಿ ಇದರ ಅರ್ಥ ಬನ್ನಿಯಂತೆ ನಮ್ಮ ಸಂಬಂಧವು ಬಂಗಾರವಾಗಲಿ ಎಂಬುದಾಗಿದೆ. ನೋಡಿದಿರಾ ಸ್ನೇಹಿತರೆ, ನಾವು ನೀವು ವಿಜಯದಶಮಿಯ ದಿವಸ ಬನ್ನಿ ಕೊಟ್ಟು ಬಂಗಾರ ಎಂದು ಹೇಳುತ್ತೇವೆ, ಆದರೆ ಅದರ ಹಿಂದಿನ ಮಹತ್ವ ಎಷ್ಟೆಲ್ಲ ಇದೆ ಎಂದು. ಇಂತಹದೇ ಇನ್ನಷ್ಟು ಅಚ್ಚರಿಯ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ. ಸ್ನೇಹಿತರೆ, ಎಂಥದೇ ಸಮಸ್ಯೆ ಇರಲಿ ಹಿಂದೆ ರಾಘವೇಂದ್ರ ಗುರುಜಿಯವರನ್ನ ಸಂಪರ್ಕಿಸಿ ಹಾಗೂ ತಕ್ಕ ಪರಿಹಾರ ಪಡೆಯಿರಿ.